ಭಾರತ ನಮ್ಮ ಜನ್ಮಭೂಮಿ ಪುಣ್ಯಭೂಮಿ. ನಾವೆಲ್ಲ ಪ್ರಕೃತಿಯ ಆರಾಧಕರು. ಈ ಪುಣ್ಯ ಭೂಮಿಯ ನೆಲ, ಜಲ, ಕಲ್ಲು, ಮರ ಎಲ್ಲವೂ ನಮಗೆ ದೇವಸ್ವರೂಪಿ ಮಾತ್ರವಲ್ಲ, ಅತಿ ಪವಿತ್ರ. ಹಾಗಾಗಿ ನನ್ನ ದೇಶ ನನ್ನ ಮಣ್ಣು ಎಂಬ ಭಾವನಾತ್ಮಕ ಕಾರ್ಯಕ್ರಮವನ್ನು ಪ್ರಧಾನಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ. ಆ ಪ್ರಯುಕ್ತ ಬೀಸ್ ರೋಡಿನ ಸ್ಪರ್ಶಕಲಾ ಮಂದಿರದಲ್ಲಿ ಬಿಜೆಪಿ ಮಂಡಲದ ವತಿಯಿಂದ ನನ್ನ ದೇಶ ನನ್ನ ಮಣ್ಣು ಕಾರ್ಯಕ್ರಮ ಶ್ರೀ ದೇವಪ್ಪ ಪೂಜಾರಿ ಇವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈ ವೇಳೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀ ರಾಮದಾಸ್ ಬಂಟ್ವಾಳ, ಸುದೇಶ್ ಶೆಟ್ಟಿ ಕಣ್ಣೂರು ಮತ್ತಿತರರು ಉಪಸ್ಥಿತರಿದ್ದರು. ಇದೊಂದು ಭಾವನಾತ್ಮಕವಾದಂತಹ ಕಾರ್ಯಕ್ರಮ. ದೇಶದ ಕೇಂದ್ರ ಭಾಗವಾಗಿರುವಂತಹ ದಿಲ್ಲಿಯಲ್ಲಿ ರಚನೆಯಾಗುವಂತಹ ವನ ಏನಿದೆ ಅದಕ್ಕೆ ಇದೆ ದೇಶದ ಪ್ರಜೆಯಾಗಿ ನನ್ನ ಕರ್ತವ್ಯಗಳನ್ನು ನಿಭಾಯಿಸುತ್ತೇನೆ ಅನ್ನುವಂತಹ ದೇಶದ ಮಣ್ಣಿಗೆ ವಿಶೇಷವಾದ ಒಂದು ಶಕ್ತಿ ಉಂಟು, ಕಾರ್ಮಿಕದ ಶಕ್ತಿ ಉಂಟು. ಹೆಂಚ ಪರಶುರಾಮ ಸೃಷ್ಟಿದ ಈ ಪವಿತ್ರವಾದ ಭೂಮಿ ದೇವಸ್ಥಾನ ಭಜನ ಮಂದಿರ ಬೆದ ಕೂಡು ಬೆದ ಪ್ರತಿ ಒಂದು ದೇವರ ನಮ್ಮನ ಮಣ್ಣಡು ಹೆಂಚಿನ ಶಕ್ತಿ ಉಂಟು ಪಂಡದೆ ನಮಗೆ ಮಾತ್ರ ಗೊತ್ತಿದ್ದಿಲ್ಲ ಕಣೆ. ಈ ದೇಶರು ಆ ಮಣ್ಣಿಗೆ ಶಕ್ತಿ ಉಂಟು. ಆ ಮಣ್ಣಿಗೆ ಶಕ್ತಿ ಇತ್ತಂದಾಗ ಅಲ್ಲಿ ನನ್ನ ಮಣ್ಣು ನನ್ನ ದೇಶವನ್ನು ಬುದಾಟು ಭಾರಿ ಶೋಕರು ಭಾರಿ ಪೊರ್ಲದ ಕಾರ್ಯಕ್ರಮ ಅಂತದೆ. ಮಣ್ಣಿಗೆ ಇಪ್ಪಣಂಜಿನ ಪವಿತ್ರತೆಯನ್ನು ಮಾತೆರೆಗೆ ಕೈಪಾವಂಜಿನ ವಿಶೇಷವಾದ ಕಾರ್ಯಕ್ರಮ.